ಜನರಿಗೆ ರಸ್ತೆಯ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸುಬ್ರಹ್ಮಣ್ಯನ್ ಎಂಬುವರು ಕಾಲ್ನಡಿಗೆ ಜಾಥವನ್ನ ಹಮ್ಮಿಕೊಂಡಿದ್ರು. ಇವರು ರಸ್ತೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸ್ವಯಂ ಸೇವಕರಾಗಿ ಜಾಥವನ್ನ ಆರಂಭಿಸಿದ್ದಾರೆ. ಸುಬ್ರಹ್ಮಣ್ಯನ್ ಸುಮಾರು 3600 ಕಿಲೋಮೀಟರ್ ದೂರವನ್ನ 60 ದಿನಗಳಲ್ಲಿ ಸರಿಸುಮಾರು 20 ನಗರಗಳನ್ನ ಉತ್ತರ, ದಕ್ಷಿಣ ಹಾಗೂ ಪಶ್ಚಿಮ ಭಾರತದ ನಗರಗಳನ್ನೆಲ್ಲ ಕ್ರಮಿಸಲಿದ್ದಾರೆ. ಇವರು ಈಗಾಗಲೇ ಕನ್ಯಾಕುಮಾರಿಯಿಂದ ಆರಂಭಿಸಿದ್ದು ಅಕ್ಟೋಬರ್ 2ರಂದು ಕಾಶ್ಮೀರವನ್ನ ತಲುಪುವ ಗುರಿ ಹೊಂದಿದ್ದಾರೆ.